ಕುಡ್ಲ ಬಿಜೆಪಿ ಮಂಡಲದ ವತಿರ್ದು ಕ್ಷೇತ್ರದ 95% ಹೆಚ್ಚಿಗೆ ಅಂಕ ಪಡೆಯಿನ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮಾಜಿ ಯೋಧರಿಗೆ ಅಂಚನೆ ಪತ್ರಕರ್ತ ಬಂಧುಗಳಿಗೆ ಒಟ್ಟು 135 ಜನಕ್ಕೆ ಮಾನಾದಿಗೆ ಲೇಸು ಕಾರ್ಯಕರ್ತೆಯರ್ನ ಸಮಾವೇಶ ಕಾರ್ಯಕ್ರಮನ ನವೆಂಬರ್ 30 ಬುಧವಾರ ಬಯ್ಯ 4 ಗಂಟೆಗೆ ಕಮಲಪದವ್ ಕಚೇರಿ ಅಡಣೆ ಮಲ್ತದ ಪಂಡದ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಸುದ್ದಿಗೋಷ್ಠಿ ತೆರಿಪಾದರು. ನಾಡ್ದು 30 ತಾರೀಕಿಗೆ ಬುಧವಾರ ಸಂಜೆ 4 ಗಂಟೆಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಹಿಂದೆ 3 ತಿಂಗಳ ಹಿಂದೆ ಒಂದು ಸಾರಿ ರಾಜ್ಯಾಧ್ಯಕ್ಷರ ಮುಂದಾಳತ್ವದಲ್ಲಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಕ್ಷೇತ್ರದ ಅಧ್ಯಕ್ಷರ ಎಲ್ಲರೊಟ್ಟಿಗೆ ವಿಶೇಷವಾಗಿ ಈ ಕ್ಷೇತ್ರದಲ್ಲಿರುವಂಥ ನಿವೃತ್ತ ಸೇನಾನಿಗಳಿಗೆ 95% ಜಾಸ್ತಿ ಮಾರ್ಕ್ಸ್ ತೆಗೆದಂಥ SSLC ವಿದ್ಯಾರ್ಥಿನಿಯರಿಗೆ ನಮ್ಮ ಕ್ಷೇತ್ರದಲ್ಲಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ರಿಪೋರ್ಟರ್ಗೆ ಅವರನ್ನೊಂದು ಗೌರವ ಮಾಡಬೇಕು. ಪಾಪ ರಾತ್ರಿ ಹಗಲು ನಿತ್ಯ ನಿರಂತರವಾಗಿ ದುಡಿಯುತ್ತಾ ಇರುವಂಥ ಅವರನ್ನು ಗುರುತಿಸಬೇಕೆಂಬ ಏಕೈಕ ಉದ್ದೇಶದಿಂದ ಅದು ಕೂಡ ಒಬ್ಬ ರಾಜ್ಯಾಧ್ಯಕ್ಷರು ಉಸ್ತುವಾರಿ ಸಚಿವರ ಕೈಯಲ್ಲಿ ಅವರಿಗೆ ಗೌರವ ಮಾಡಬೇಕೆಂಬ ಆಸೆ ಇತ್ತು. ಪ್ರಥಮವಾಗಿ ನಮ್ಮ ರಾಜ್ಯದ ಸಂಘಟನಾ ಕಾರ್ಯದರ್ಶಿ ಅವರನ್ನು ಬೀಳ್ಕೊಡುವಂಥ ಸಂದರ್ಭ, ಅವರು ನಮ್ಮ BJPಯಿಂದ RSSಗೆ ಹೋದ ಕಾರಣ ಅವರನ್ನು ಬೀಳ್ಕೊಡುವ ಸಮಾರಂಭಕ್ಕೆ ರಾಜ್ಯಾಧ್ಯಕ್ಷರು ಅನಿವಾರ್ಯವಾಗಿ ಹೋಗಬೇಕಿತ್ತು. ಆ ಕಾರಣಕ್ಕಾಗಿ ನಾವು ಅದೊಂದು ಪೋಸ್ಟ್ಪೋನ್ ಆಯಿತು. ಎರಡನೇ ಕಾರ್ಯಕ್ರಮ ನಮ್ಮ BJPಯ ಯುವ ಮೋರ್ಚಾದ ನಾಯಕರು ನಮ್ಮೆಲ್ಲರ ಮಿತ್ರರಾದಂಥ ಪ್ರವೀಣ್ ನೆಟ್ಟಾರ್ ಅವರ ಹತ್ಯೆ ಆದಾಗ ಎರಡನೇ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಈಗ ಮೂರನೇ ಬಾರಿ ನಾವು 30ನೇ ತಾರೀಕಿಗೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಕ್ಷೇತ್ರದ 30 ವಿದ್ಯಾರ್ಥಿಗಳು 75 ಜನ ಯೋಧರಿಗೆ ಅಂಚನೆ 30 ಜನ ಪತ್ರಕರ್ತರು ಸೇರಿನಂಚ ಒಟ್ಟು 135 ಜನಕ್ಕೆ ಮಾನಾದಿಗೆ ಮಲ್ಪನ ಯೋಜನೆಲ ಆತಂಡು. ಪಕ್ಷದ ರಾಜ್ಯಾಧ್ಯಕ್ಷರು ಸಂಸದರು ನಳಿನ್ ಕುಮಾರ್ ಕಟೀಲ್, ಜಿಲ್ಲಾ ಉಸ್ತುವಾರಿ ಸಚಿವರು ವಿ ಸುನಿಲ್ ಕುಮಾರ್, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸುದರ್ಶನ್ ಮೂಡಬಿದ್ರೆ ಸೇರಿನಂಚ ಪಕ್ಷದ ಪ್ರಮುಖರ್ನ ಮಾರ್ಗದರ್ಶನ ಉಪಸ್ಥಿತಿರು ಈ ಕಾರ್ಯಕ್ರಮ ನಡಪೆರ ಉಂಡು ಪಂಡದ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ತೆರಿಪಾಯರು. ಈ ಕ್ಷೇತ್ರಗೆ ಪಕ್ಷದ ಅಭ್ಯರ್ಥಿ ಏರು ಪಂಡದ ಪತ್ರಕರ್ತರ ಕೇಂದ್ರಿನ ಪ್ರಶ್ನೆಗೆ ಉತ್ತರಿಸಾಯಿನ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಪಕ್ಷಕ್ಕೆ ಬೋಡಾದ ಮಾತೆರ್ಲ ಬೆನ್ಪ ಪಕ್ಷದ ಹೈಕಮಾಂಡ್ ಏರಿನ ತೀರ್ಮಾನ ಮಲ್ಪುಂಡ ಆಕ್ಲೆ ಅಭ್ಯರ್ಥಿ ಪಕ್ಷ ತೀರ್ಮಾನದ ಅಭ್ಯರ್ಥಿನ ಗೆಲ್ಪಾಟಿಕೆಗೆ ಮಾತೆರ್ಲ ಒಗ್ಗಟ್ಟಾದ ಬೆನ್ಕ ಪಂಡ ತೆರಿಪಾಯರು. ಒಂದು ಗೌರವ ವಂದನೆ ಕಾರ್ಯಕ್ರಮ, ಅದರ ಒಟ್ಟಿಗೆ ಚುನಾವಣೆ ಹತ್ತಿರ ಬರ್ತಾ ಉಂಟು. ಕಾರ್ಯಕರ್ತರ 4 ಕಡೆಯಿಂದಲೂ ಒತ್ತಡ ಬರ್ತಾ ಉಂಟು. ರಾಜ್ಯದ ಅಧ್ಯಕ್ಷರು ಬರಬೇಕು, ಉಸ್ತುವಾರಿ ಸಚಿವರು ಬರಬೇಕು, ಎಲ್ಲ ಒಂದು ಒಳ್ಳೆಯ ಸಂದೇಶ ಕೊಡಬೇಕು, ಕಾರ್ಯಕರ್ತರಿಗೆ ಹುರುಪು ಬರಬೇಕು, ಅವರಿಗೆ ವಿಶೇಷವಾದ ಒಂದು ಮಾರ್ಗದರ್ಶನ ಮಾಡಬೇಕೆಂಬ ಎಲ್ಲ ನಮ್ಮ ಹಿರಿಯರೆಲ್ಲ ಒಟ್ಟುಗೂಡಿ ನಾವು ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಅದಕ್ಕಾಗಿ ವಿಶೇಷವಾಗಿ ನಾಡೋದು ಬುಧವಾರ ನಾವು ಬೈಕ್ ರ್ಯಾಲಿ, ವಾಹನ ಜಾಥಾ ಅದೆಲ್ಲ ಅಲ್ಲ, ಅವರು ಬರುವಾಗ ನಮ್ಮ ಕಾರ್ಯಕರ್ತರು ಅವರಲ್ಲಿರುವಂಥ ವಾಹನಗಳನ್ನು ಅವರು ಬರುವ ಮಧ್ಯದಲ್ಲಿ ಕರ್ಕೊಂಡು ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದು ತುಂಬ ಬೈಕ್ ಇರ್ಬೋದು, ತುಂಬ ಕಾರ್ ಇರ್ಬೋದು. ನಮ್ಮ ಕಾರ್ಯಕರ್ತರಲ್ಲಿ, ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರಲ್ಲಿ, ಶಕ್ತಿ ಕೇಂದ್ರ ಅಧ್ಯಕ್ಷರುಗಳಲ್ಲಿ, ದೇವದುರ್ಲಭ ಕಾರ್ಯಕರ್ತ ಬಂಧುಗಳಲ್ಲಿ, ಬೇರೆ ಬೇರೆ ಪದಾಧಿಕಾರಿಗಳು ಎಲ್ಲರೊಟ್ಟಿಗೆ ಕಾರು ಬೈಕ್ ಉಂಟು. ಅದು ಒಂದು ಒಳ್ಳೆಯ ಸಂದೇಶ ಕೊಡುವ ರೀತಿಯಲ್ಲಿ ನಾವು ಆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಂದು ಅಂದಾಜು ಮಾಡಿದ್ದೇವೆ. ಅದರೊಟ್ಟಿಗೆ ವಿಶೇಷವಾಗಿ ಕಾರ್ಯಕರ್ತರ ಆಸೆ, ಬ್ಯಾಂಡ್ ಆಗಬೇಕು, ವಾದ್ಯ ಆಗಬೇಕು, ಚೆಂಡೆ ಆಗಬೇಕು, ನಾಸಿಕ್ ಬ್ಯಾಂಡ್ ಆಗಬೇಕು, ಪಟಾಕಿ ಆಗಬೇಕು, ವಿಶೇಷ ಆ ರೀತಿ ಕೂಡ ಒಂದು ಮಾಡಲಿಕ್ಕೆ ನಾವು ಆಲೋಚನೆಯನ್ನು ಮಾಡಿದ್ದೇವೆ. ಯಾಕೆಂದರೆ ಆ ರೀತಿ ಇಲ್ಲದಿದ್ದರೆ ನಮ್ಮ ಮಾಜಿ ಸೈನಿಕರಿಗೆ, ನಿವೃತ್ತ ಸೈನಿಕರಿಗೆ, ನಮ್ಮ ಕ್ಷೇತ್ರದ ಮಾಧ್ಯಮ ಬಂಧುಗಳಿಗೆ, ಈ ಮಕ್ಕಳಿಗೆ ಯಾವ ರೀತಿ ಗೌರವ ಕೊಡುವುದು, ಆ ರೀತಿಯಲ್ಲಿ ಒಂದು ಗೌರವ ಕೊಡುವಂಥ ವಿಶೇಷವಾದ, ಅದು ಪಟಾಕಿ ಆಗಿರ್ಬೋದು, ಗರ್ನಲ್ ಆಗಿರ್ಬೋದು, ಬೇರೆ ಬೇರೆ ವಿಧದಲ್ಲಿ ನಾವೊಂದು ಅತ್ಯಂತ ಸುಂದರ ರೂಪದಲ್ಲಿ ಮಾಡಬೇಕೆಂಬ ಆಲೋಚನೆಯನ್ನು ನಾವೆಲ್ಲರೂ ಒಟ್ಟುಗೂಡಿ ಮಾಡಿದ್ದೇವೆ. ಆ ಕಾರ್ಯಕ್ರಮ ನಾಡ್ದು ಬುಧವಾರ ನಡೆಯಲಿಕ್ಕೆ ಉಂಟು. 5 ಗಂಟೆಗೆ ಸಭಾ ಕಾರ್ಯಕ್ರಮ. ಅನಂತರ ಸಭಾ ಕಾರ್ಯಕ್ರಮದಲ್ಲಿ ಇಬ್ಬರು ಮಾತನಾಡ್ತಾರೆ. ಜಿಲ್ಲಾಧ್ಯಕ್ಷರಿದ್ದಾರೆ, ರಾಜ್ಯಾಧ್ಯಕ್ಷರಿದ್ದಾರೆ, ಉಸ್ತುವಾರಿ ಸಚಿವರಿದ್ದಾರೆ, ಮತ್ತು ನಾವೆಲ್ಲರೂ ಇದ್ದೇವೆ. ಅದಕ್ಕಿಂತ ಸ್ಟಾರ್ಟ್ ಆಗುವ ಒಂದು ಅರ್ಧ ಗಂಟೆ
ನಮ್ಮದೇ ಕಾರ್ಯಕರ್ತರು ಒಂದು 30 ಮಿನಿಟ್ನ ಕಾರ್ಯಕ್ರಮವನ್ನು ಕೊಡ್ತಾರೆ. ಕುಡ್ಲ ಬಿಜೆಪಿ ಮಂಡಲ ಅಧ್ಯಕ್ಷರು ಚಂದ್ರಹಾಸ್ ಪಂಡಿತ್ ಹೌಸ್ ಪೂರಕ ಮಾಹಿತಿ ಕೊರಿಯರು. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ವತಿಯಿಂದ ದಿನಾಂಕ 30/11/2022 ಬುಧವಾರ ಸಂಜೆ 4 ಗಂಟೆಗೆ ಆಯೋಜಿಸಿರುವಂತಹ ಕಾರ್ಯಕರ್ತರ ಸಮಾವೇಶದಲ್ಲಿ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು, ಮತದಾರರು ಮತ್ತು ಪಕ್ಷದ ಹಿತೈಷಿಗಳು ಎಲ್ಲರನ್ನು ಸೇರಿಸಿ ಒಂದು ಕಾರ್ಯಕರ್ತರ ಸಮಾವೇಶ ಮಾಡಬೇಕನ್ನೋ ಉದ್ದೇಶದಿಂದ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ನಡೆದು ದಿನಾಂಕ 30ರಂದು ಸಾಯಂಕಾಲ 4 ಗಂಟೆಗೆ ಹಸೇಗೋಳಿಯ ಮೈದಾನದಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಇಂಧನ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರು ಆಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರುವಂಥ ವಿ ಸುನೀಲ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇವರಿಬ್ಬರನ್ನು ಕೂಡ ಕಾರ್ಯಕರ್ತರು ಬಹಳ ಗೌರವದಿಂದ, ಪ್ರೀತಿಪೂರ್ವಕವಾಗಿ, ಆದರಯುತವಾಗಿ ಅವರನ್ನು ತಮ್ಮೆಲ್ಲರ ಜೊತೆಯಾಗಿ ವಾಹನದ ಮೂಲಕ ಹಸೇಗೋಳಿ ಮೈದಾನದಿಂದ ಕಮಲ ಪದವಿನಲ್ಲಿರುವಂತಹ ನಮ್ಮ ಪಕ್ಷದ ಚುನಾವಣಾ ಕಾರ್ಯಾಲಯದ ಬಳಿಯಲ್ಲಿರುವಂತಹ ಮೈದಾನದಲ್ಲಿ ಹಾಕಿರುವಂಥ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ನಿವೃತ್ತ ಸೇನಾನಿಗಳು ಅಂದರೆ ಯೋಧರು ಅವರಿಗೊಂದು ಗೌರವಾಭಿನಂದನೆ ಮಾಡಬೇಕು. ಅದರ ಜೊತೆಯಲ್ಲಿ SSLC ತರಗತಿಯಲ್ಲಿ ಅತ್ಯಂತ ಹೆಚ್ಚಿನ ಅಂಕ ಗಳಿಸಿರುವಂತಹ ವಿದ್ಯಾರ್ಥಿನಿಯರಿಗೆ ಗೌರವಾಭಿನಂದನೆ ಮಾಡಬೇಕು. ಅದೇ ರೀತಿಯಲ್ಲಿ ಈ ಸಮಾಜದ ಪ್ರಮುಖ ಅಂಗವಾಗಿರುವಂತಹ ಪತ್ರಕರ್ತರಿಗೂ ಕೂಡ ಮತ್ತು ದೃಶ್ಯ ಮಾಧ್ಯಮದವರಿಗೂ ಕೂಡ ಒಂದು ಗೌರವಾಭಿನಂದನೆ ಮಾಡಬೇಕು ಅನ್ನುವಂಥ ಒಂದು ಒಳ್ಳೆಯ ಸದುದ್ದೇಶದೊಂದಿಗೆ ಅದರೊಟ್ಟಿಗೆ ಕಾರ್ಯಕರ್ತರಿಗೆ ಒಂದು ಉತ್ಸಾಹ ತುಂಬಬೇಕು, ಹುರುಪನ್ನು ತುಂಬಬೇಕು. ಆ ಮೂಲಕವಾಗಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಂಘಟನಾತ್ಮಕವಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಸತೀಶ್ ಕುಂಪಲ, ಕುಡ್ಲ ಮಂಡಲ ಕಾರ್ಯದರ್ಶಿಲು ನವೀನ್ ಪಾದಲ್ಪಾಡಿ, ಹೇಮಂತ್ ಶೆಟ್ಟಿ ಸುದ್ದಿಗೋಷ್ಠಿಡು ಒಟ್ಟಿಗೆ ಇದ್ದಾರೆ.